ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ಇವರ ತುಳು ಭಾಷೆದ ಬುಲೆಚ್ಚಲಿಗೆ ಏತು ಅಡ್ಡಿ ತಡೆಪಿತ್ತನಲ್ಲ ಐನು ಕಡತದ ಸಾರಗಟ್ಲ ವರ್ಷಲಿಡ್ದು ತುಳು ಭಾಷೆ ಉರಿದು ಬೈದನಂದ ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರು UT ಖಾದರ್ ಪಂತಿರ ತುಳುನಾಡ ಜವನಿರು ಬೆಂಗಳೂರು ಮುಕ್ಲೆನ ಅಷ್ಟಮಿದ ಐಸಿರ ತುಳುವ ತಿರ್ಲ ಸಾಸಿರ ಕಾರ್ಯಕ್ರಮದ ಮುಗಿತಲುಡ ಆರು ಪಾತಿರಿಯರು ತುಳುನಾಡ ಜವನಿರು ಬೆಂಗಳೂರು ಮೊಕ್ಕಲು ರಾಜಬೂದ್ ಬೆಂಗಳೂರು ವಿಜಯನಗರದ ಬಂಟರ್ನ ಭವನೋಡ್ ನಡಪಾಯನ ಅಷ್ಟಮಿದ ಐಸಿರ ತುಳುವ ತಿರ್ಲು ಸಾಸಿರ ಪನ್ಪನ ಇಡೀ ದಿನ ತಲೇಸಿಡ ಯಕ್ಷಗಾನ ರಂಗೋಡು ಮಲ್ಲ ಸಾಧನೆ ಮಲ್ದಿನ ಪುದರುಪಡಿನ ಅರುವ ಕೊರಗಪ್ಪ ಶೆಟ್ಟಿ ಭೂತಾರಾಧನೆ ಕ್ಷೇತ್ರಡು ಶೇಖು ಪರವಬಕ ಕಂಬುಲ ಕ್ಷೇತ್ರದ ಬೋಳದ ಗುತ್ತು ಸತೀಶ್ ಜಗದೀಶ ಶೆಟ್ಟಿ ಮೊಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಬಯ್ಯಗ ನಡಿತಿನ ಮುಗಿತಲ ಸಭಾ ಕಾರ್ಯಕ್ರಮಟು MRC ಗ್ರೂಪ್ದ ಗುರುಕಾರ್ಯರ ಪ್ರಕಾಶ್ ಶೆಟ್ಟಿ ಕೊರಂಕ್ರಪಾಡಿ ಗುರುಕಾರ್ಯ ವಹಿಸ್ತಿತ್ತರ ಬೆಂಗಳೂರು ಬಂಟರ್ನ ಸಂಘದ ಗುರುಕಾರ್ಯರ ಮುರಳೀಧರ ಹೆಗ್ಡೆ ಪಾತಿಡ್ದು ತುಳುವ ಸಂಸ್ಕೃತಿ ಸಾರುನ ಇಂಚಿನ ಕಾರ್ಯಕ್ರಮ ನಡ್ತೊಂದು ಪೊಡೊಂದು ಕಾರ್ಯಕ್ರಮದ ಪಾಲು ಗೆಲ್ಮೆಗಾದು ಪುಣೇನ ಪ್ರತಿಯೊರೆಗ್ಲ ಮೆಚ್ಚಿಗೆ ತೆರಿಪಾಯರ ಸೊ ಇನ್ನಿ ನಮ್ಗೆ ಭಾರಿ ಸಂತೋಷ ಆಗ್ಬಿಟ್ಟು ನಮ್ಮ ಒಂಜಿ ಪರಶುರಾಮನ ಕೊಡಲಿಗೆ ಕಡಲು ಕೊಟ್ಟ ನಾಡು ತುಳುನಾಡು ಅಂತ ಪರೊಂದುಲ್ಲಿರುತ್ತೆ ಅಂಚಿನ ತುಳುನಾಡು ನಮ್ಮ ಇನ್ನು ಪುಟ್ಟದು ನಮ್ಮ ಪರವರು ಬತ್ತದು ಒಂಜಿ ಸಂಘಟನೆ ಮುಖಾಂತರ ಇಲ್ಲಿ ನಮ್ಮ ಒಂಜಿ ಬಂಟ್ರ ಭವನ ಬಂಟ್ರ ಸಂಘ ಇಲ್ಲಿ 17,000 ಮಿತ್ತು ಮೆಂಬರ್ಸ್ ಉಳ್ಳೆ ಸದಸ್ಯರು ಉಳ್ಳೆ ನಂಗೆ ಮಾತ ಬಂಟಿಯರು ಬಂಡಿಗೆ ಹೆಮ್ಮೆ ಆಪುಜೆ ಇಂಕ್ ಹೆಮ್ಮೆ ಆಪುಂಡು ಯಾನ್ ಬಂಟೆ ಬಂದು ಹೆಮ್ಮೆ ಆಪುಂಡು ತುಳುನಾಡಿದೆ ಯಾನ್ ಬಂಟೆ ಅಂತ ಬಂದ್ರೆ ಇಂಕ್ ಹೆಮ್ಮೆ ಆಪುಂಡು ಇನಿ ಯಾನೋರಿ ಭಾರತೀಯ ಅಂತ ಬಂಡ್ರೆ ಇಂಕ್ ಹೆಮ್ಮೆ ಆಪುಂಡು ಈತು ಒಂಜಿ ಪೊರ್ಲು ಅರ್ಥಪೂರ್ಣವಾಯಿನ ಅಷ್ಟಮಿದ ಐಸಿರಿ ಪಂಪಿನ ಕಾರ್ಯಕ್ರಮ ಒಂದು ನಮ್ಮ ತುಳುನಾಡಿದ ಸಂಸ್ಕೃತಿ ಒರಿಪೋಡು ಬುಲೆಪೋಡು ದುಂಬುದ ಪೀಳಿಗೆಗೊಂದು ಅರ್ಥೋಡು ಪಂಪಿನ ಒಂಜಿ ಉದ್ದೇಶದಿ ಒಂದು ಇನ್ನು ಈತು ಪೊರ್ಲುದ ಒಂಜಿ ಕಾರ್ಯಕ್ರಮ ಮಲ್ದೇರಿ ಅರೆಗಬ ಕಾರಣ ಪೂರ ಪದಾಧಿಕಾರಿಗಳಿಗೆ ಎಲ್ಲ ಸೊಲ್ಮೇಲು ಪರೊಂದು ದುಂಬುದ ದಿನೊಟ್ಲ ನಿಗುಲು ಇಂಚೆನೆ ಪ್ರತಿ ವರ್ಷಲ ಮಲ್ತೊಂದು ಪೋಲೆ ಎಡ್ಡೆಡ್ಡ ಕಾರ್ಯಕ್ರಮ ಮಲ್ತೊಂದು ಪೋಲೆ ಒಂದೇನು ಕಂಟಿನ್ಯೂ ಮಲ್ತೊಂದು ಪೋಲೆ ಒಂದು ಬಾರಿ ಅರ್ಥಪೂರ್ಣವಾಯಿನ ಒಂಜಿ ಕಾರ್ಯಕ್ರಮ ಅಂದು ಪಂಡದು ತುಳುನಾಡು ಜನಕ್ಕಲು ಬಹುಶಃ ಇನಿ ಪೂರ ಒಗ್ಗಟ್ಟಾದು ಒಂಜಾದು ಬೆಂಗಳೂರಿನ ಈ ಒಂದು ಪ್ರದೇಶದ ಈ ರೀತಿಯ ನಮ್ಮ ಸಂಸ್ಕೃತಿ ಬುಕ್ಕ ಪರಂಪರೆದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಕರ್ನಾಟಕದ ಜನಕಲೆ ಬುಕ್ಕ ಈ ಪ್ರದೇಶ ಜನಕಲೆ ತೋಷ್ಪಾದು ಕೊಡ್ತೇರು ಇಡೀ ಕರ್ನಾಟಕದ ಸಂಸ್ಕೃತಿಯ ಸಾರ ಓಲುಂಡು ಪಂಡ ಇಡೀ ಸಂಸ್ಕೃತಿಯ ಕರ್ನಾಟಕದ ಸಂಸ್ಕೃತಿಯ ಸಾರ ಬೋಲ್ ತೂವಲಿ ಪಂಡ ಅವು ದಕ್ಷಿಣ ಕನ್ನಡ ಜಿಲ್ಲೆ ಬುಕ್ಕ ತುಳುನಾಡು ತೂವಲಿ ಬಂದ್ಪುಣ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಮಲ್ತು ಕೊಡ್ತೇವೆ ನಮ್ಮ ಜಿಲ್ಲೆದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಇನ್ನಿತ ಸಾಂಸ್ಕೃತಿಕ ಲೋಕನ್ ಜವನೆರೆಗಲ ಬುಕ್ಕ ಜೋಕ್ಲೆಗಲ ಪೂರ ಕೂಡ TV ಇಡ್ಲ ಬುಕ್ ಇಡ್ಲ ಪೇಪರ್ ಇಡ್ಲ ಸ್ಕೂಲ್ ಪೂರ ತಿಕ್ಕುಜ್ ನಮ್ಮ ಊರದ ಜವನೆರೆಗಲ ಜೋಕ್ಲೆಗಲ ಅತ್ತಂದ ಎಲ್ಲೆಲ್ಲ ಪ್ರಾಯದಕ್ಲೆಗೆ ನಮ್ಮ ಪ್ರದೇಶದ ಕರಾವಳಿ ಪ್ರದೇಶ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಯನ್ನು ಎಂಗಳು ತೋಚ್ಪಾದಕ್ಲೆ ಕಲ್ಪೋಡಂಡ ಇಂಚಿನ ಕಾರ್ಯಕ್ರಮ ಈ ಪೂರ ಸಂಸ್ಕೃತಿ ವರ್ಗಾವಣೆ ಮಲ್ಪಣಂಜಿ ಟ್ರಾನ್ಸ್ಫಾರ್ಮೇಶನ್ ಮಲ್ಪನ ಕಾರ್ಯಕ್ರಮ ಪಂಡಲ ನನಗೆ ಅರ್ಥ ಆಪುಂಡು ಪ್ರಕಾಶ್ ಶೆಟ್ಟಿಗೆ ಗುರುಕಾರ್ಮೆದ ಪಾತೆರ ಪಂಡದ ಈ ಕಾರ್ಯಕ್ರಮನ ನದದ ಅಲ್ಮುಗು ಅರ್ಥದಿಂಜಿದಿ ಕಾರ್ಯಕ್ರಮ ಅವಡು ಮುರಳೀಧರನ ಸಾರಥ್ಯುಡು ಕಾರ್ಯಕ್ರಮ ಅದ್ಭುತವಾದ ಮೂರ್ದು ಬೈತಣಂದು ಪಂಡಿರು ಯೂನಿವರ್ಸಲ್ ಬರವು ಸಂಸ್ಥೆದ ಮುಖ್ಯಸ್ಥರು ಉಪೇಂದ್ರ ಶೆಟ್ಟಿ ಕೆನರಾ ಗ್ರೂಪ್ಸ್ ಬೆಂಗಳೂರದ ಉತ್ತಮ ಶೆಟ್ಟಿ ಕುಡ್ಲ ಕಂಬುಲ ಸಮಿತಿ ಗುರುಕಾರ್ಯರು ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾಲ್ಗೊಂಡಿರ ಕಾರ್ಯಕ್ರಮ ವಿಶೇಷವಾದ ಸ್ಪೀಕರ್ UT ಖಾದರ್ ತಾಲೀಮು ಪ್ರದರ್ಶನ ತೋಜಾಯಿರು ಕಾಸರಗೋಡು ಜಿಲ್ಲೆ ಬದಿಯಡ್ಕದ ಕೈತಲು ಪಲ್ಲ ತಡ್ಕಡ್ ಶಾಲೆದ ಬಸ್ ಬೊಕ್ಕ ರಿಕ್ಷಾ ಇಡ್ತದ 5 ಜನ ಜೀವಕಳೆವನ್ನ ಬೇಜಾರ್ದ ಸಂಗತಿ ನಡೆತದಂಡು ಕಾಸರಗೋಡು ಜಿಲ್ಲೆ ಬದಿಯಡ್ಕದ ಕೈತಲು
ಪಲ್ಲ ತಡ್ಕಡು ಶಾಲೆದ ಬಸ್ ಬೊಕ ರಿಕ್ಷಾ ಇಡ್ತದ 5 ಜನ ಜೀವ ಕಳೆವನ್ನ ಬೇಜಾರ್ದ ಸಂಗತಿ ನಡೆತದಂಡ ರಿಕ್ಷೋಡಿತ್ತಿನಕ್ಲು ಮೊಗ್ರಾಲು ಪುತ್ತೂರ್ದಕ್ಲು ಒಂದು ತೆರೆದು ಬೈತಂಡ ನೀರ್ಚಾಲಕ ಐತಲ್ದ ಮಾನ್ಯದ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರ್ನ ಬಸ್ ಶಾಲೆದ ಜೋಕ್ಲಿನ ಜಪಡಾಯಿ ನಡೆದು ಬೊಕ್ಕ ಪೆರ್ಲ ಕಡೆಡ್ದು ವಾಪಸ್ ಬರೋಂದುಪ್ಪನಗ ಪಲ್ಲ ತಡ್ಕ ತಿರ್ಗಸ್ಟ್ ಮೊಗ್ರಾಲ್ ಪುತ್ತೂರ್ದ ರಿಕ್ಷಾ ಒಂಜೇಕೆ ಇಡ್ತದಂಡ ಬಸ್ ಇಡ್ತಿನರ ಬಸ್ಸುಗು ರಿಕ್ಷಾ ಇಡೀ ಚಟ್ಟೆ ಅದು ಪೋತುಂಡು ರಿಕ್ಷಾ ಡ್ರೈವರ್ ಉರಿ ಅಂಜು 3 ಪೊಂಜು ಇಂಚ 5 ತಿಳಿದೇರು ಕುಡ್ಲ ಕೊಂಚಾಡಿದ ಪ್ರಶಾಂತ ಬುದರ್ದ ಜವನೆ ರೈಲು ತಡಿಕ ತರೆಕೊಡ್ದು ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಉಚ್ಚಿಲ ರೈಲ್ವೆ ಗೇಟ್ ಕೈತಲು ನಡೆತದಂಡ ಅರೆಗ್ 44 ವರ್ಷ ಪ್ರಾಯದಿತ್ತಂಡ ಕುಡ್ಲ ಕೊಂಚಾಡಿದ ಪ್ರಶಾಂತ್ ಪುದರ್ದ ಜವನೆ ರೈಲ್ ದಡಿಕ ತರೆಕೊಡ್ದು ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಉಚ್ಚಿಲ ರೈಲ್ ಗೇಟ್ ಕೈತಲ್ ನಡೆತದಂಡ ಅರಿಗೆ 44 ವರ್ಷ ಪ್ರಾಯ ಆದಿತ್ತಂಡ ಸೆಪ್ಟೆಂಬರ್ 24 ಬೈಯ ಗಿಲ್ಲಾಡ್ದು ಪೋಯಿನ ಪ್ರಶಾಂತ್ ತೋಜಂದೆ ಆದ ಸೋಮವಾರ ಕಾಂಡೆ ಪುನಃ ತೋಜಿದಂಡ ಆಕ್ಟಿವಾ ಸ್ಕೂಟರ್ನ ಉಳ್ಳಾಲ ರೈಲ್ ಆಫೀಸ್ ದೀದ್ ಉಚ್ಚಲ ರೈಲ್ ಗೇಟ್ ಮುಟ್ಟ ನಡ್ತೊಂದು ಪೋದು ರೈಲ್ಗೆ ತರೆಕೊಡ್ದು ತೀಡ್ದೇರ ಮದ್ಮೆ ಆವಂದಿನ ಪ್ರಶಾಂತ್ಗೆ ಸಮಸ್ಯೆ ಇಜ್ಜಾಂಡ್ ಪರ್ದು ಜೀವದ ತೊಂದರಂದು ವೈದ್ಯಕೀಯ ವರದಿ ತಿಕ್ಕದಂಡ ಕುಡ್ಲ ರೈಲ್ವೆ ಸ್ಟೇಷನ್ದ ASI ಮಧುಚಂದ್ರ ದುಂಬಾಳ್ತೆಡು ಪೊಲೀಸ್ ಕೂಟ ಜಾಗೆಗೆ ಬತ್ತದ ಕೇಸ್ ತೊಂದೆರ ಕಡಬ ತಾಲೂಕುದ ಮರ್ದಾಲ ಬದ್ರಿಯ ಜುಮ್ಮಾ ಪಳ್ಳಿದ ಅಗರ್ದೊಲೈ 20 ಜವನರು ಪೊಗುದು ಜೈ ಶ್ರೀರಾಮ್ ಘೋಷಣೆ ಪಾಡ್ನ ಕೇಸ್ಗೆ ಸಂಬಂಧ ಪೊಲೀಸರು ಒರಿಯನ್ ಪತ್ತದೆರ ನನೊರಿಯನ್ ಪತ್ಯರ ಬಲೆ ಬೀಜಿದೆರ ಕಡಪ ತಾಲೂಕುದ ಮರ್ದಾಲ ಬದ್ರಿಯ ಜುಮ್ಮಾ ಪಳ್ಳಿದ ಅಗರ್ದವುಲ 20 ಜವನರು ಪೊಗ್ಗುದು ಜೈ ಶ್ರೀರಾಮ್ ಘೋಷಣೆ ಪಾಡ್ನ ಕೇಸ್ಗೆ ಸಂಬಂಧ ಪೊಲೀಸರು ಒರಿಯನ್ ಪತ್ತದೆರ ತಾಲೂಕದ ಬಿಳಿನೆಲೆ ಸೂಡ್ಲದ 25 ವರ್ಷ ಪ್ರಾಯದ ಕೀರ್ತನ್ ಬಂಧನಾಯಿನ ಆರೋಪಿಯಾದುಲ್ಲೆ ನನುರಿ ಕೈಕಂಬ ನಡ್ತೋಟದ ಸಚಿನ್ ಪದ್ರಾಡಾದಿತ್ತದ ಆಯನ್ ನಾಡ್ ಪತ್ಯರೆ ಪೊಲೀಸರು ಬಲೆ ಬೀಚಿದೆರ ಸೋಮವಾರ ರಾತ್ರಿ 11 ಗಂಟೆದ ಪೊರ್ತುಡು ಬೈಕಡ್ ಬತ್ತಿನ 20 ಜವನರು ಪಳ್ಳಿದ ಪಿದೈಡ್ ಬೈಕ್ ಉಂತಾದ ತೀರ್ಥಜಾತದ ಪಳ್ಳಿದ ಅಗರ್ದ ಉಲೈ ಪೊಗ್ಗುದು ಜೈ ಶ್ರೀರಾಮ್ ಅಂದು ಘೋಷಣೆ ಪಾಡ್ದಿತ್ತೆರ CCTV 20 ಕಿಡಿಗೇಟಲು ಬಿತ್ತಲಗು ಪೊಗ್ಗುದು ಪೋಪನ ತೂಚಿದಂಡ ಪಳ್ಳಿದ ಗುರುಕ್ಲೆನ ತುಯೆಟ್ಟಿಗೆ ಆರೇಪುಲು ಪದ್ರಾಡಾಯಿನಲ ಸಿಸಿ ಕ್ಯಾಮರಾಡು ಗೊತ್ತಾತಂಡ ಈ ಬಗೆಟ್ ಕೇಸ್ ಪಾಡ್ನ ಪೊಲೀಸರು 24 ಗಂಟೆದೊಲ ಆರೋಪಿನ ಪತದ ತನಿಖೆ ಮಲ್ದೇರ ಮಂಡ್ಯಡು ರೈತರಿಗೆ ಮಲ್ಲ ಸಮಸ್ಯೆ ಉಂಡು ಸಮಸ್ಯೆ ಪರಿಹಾರಗಾದ ಹೊರ ಗಣಪತಿ ದೇವರಡ ನಟ್ಟೊನ್ಲೆಂದ ಕನ್ನಡ ಸಿನಿಮಾ ಕಲಾವಿದರು ಅಭಿಷೇಕ್ ಅಂಬರೀಶ್ ಪಂತೆರ ಮಂಗಳೂರು ಗಣೇಶೋತ್ಸವ ಮುಗಿತಲಲ್ಲಿಸಿದ 6 ಪಾತಿರಿಯರು ಕುಡ್ಲದ ಹಿಂದೂ ಯುವ ಸೇನೆ ಕುಡ್ಲದ ನೆಹರು ಮೈದಾನೋಡ್ ನಡಪಾಯಿನ 31ನೇ ವರ್ಷದ ಮಂಗಳೂರು ಗಣೇಶೋತ್ಸವದ ಕಿರಿದ ದಿನ ಸೋಮವಾರ ಮುಗಿತಲಲೇಸ ನಡೆತಂಡ ಗಣೇಶೋತ್ಸವ ಸಮಿತಿದ ಒತ್ತು ಗುರ್ಕಾರ್ಯರು ಕಿರಣ್ ಕುಮಾರ್ ರೈ ಬಜಾಲೆ ಎತ್ಕೊಂಡರ ಹಿಂದೂ ಯುವ ಸೇನೆ ಕೇಂದ್ರೀಯ ಸಮಿತಿದ ಗುರ್ಕಾರ್ಯರು ಯಶೋಧರ ಚೌಟ ಸುರುತ ಪಾತಿರ ಪಂಡದ ಹಿಂದೂ ಯುವ ಸೇನೆದ ಪುಟ್ಟು ಬಲಪ್ ಬಗೆಟ್ ಮಾಹಿತಿ ಕುರಿಯರ ಮಲ್ಲಬಿನ್ನಿರ ಕನ್ನಡ ಸಿನಿಮಾ ಕಲಾವಿದರು ಅಭಿಷೇಕ್ ಅಂಬರೀಶ್ ರೆಗ್ ಮೆಚ್ಚಿಗೆದ ಸಮ್ಮಾನದ ಮರ್ಯಾದೆ ಮಲ್ತೆರ ಅಭಿಷೇಕ್ ಅಂಬರೀಶ್ ಪಾತಿರ್ದು ದುಂಬತ್ತ ಮಾತರೆಗ್ಲ ನಮಸ್ಕಾರ ಚೌತಿ ಪರ್ಬದ ಎಡ್ಡೆಪಲೊಂದು ತೊಡಟು ಪಂಡೆರ ದಕ್ಷಿಣ ಕನ್ನಡ ಪಂಡ ಇಂಕ್ಲೆಗ್ ಭಾರಿ ಅಭಿಮಾನ ಮುಲ್ಪದ ಕಲಾವಿದರು ಕನ್ನಡ ಸಿನಿಮಾ ರಂಗದ ಕುಂದಲು ಆದುಲ್ಲೆರ ಮಂಡ್ಯದ ರೈತರಿಗೆ ಮಲ್ಲ ಸಮಸ್ಯೆ ಉಂಡು ಸಮಸ್ಯೆ ಪರಿಹಾರಗಾದ ನಿಕ್ಲು ಗಣಪತಿ ದೇವರಡ ಅವರ ಪ್ರಾರ್ಥನೆ ಮಲ್ಪಲೆ ಎಂಕ್ಲನ ಬ್ಯಾಡ್ ಮ್ಯಾನರ್ಸ್ ಸಿನಿಮಾಗೂ ಆಶೀರ್ವಾದ ಮಲ್ಪಲೆ ಎಂದಕ್ಕೇನುಂಡೆರ ಮೈಸೂರದ ಸಮಾಜ ಸೇವಕರು ಮದನ್ ಮೇಡೆ ಅಭಿಷೇಕ್ ಅಂಬರೀಶರ್ನ ಒಟ್ಟಿಗೆ ಬತ್ತದಿತ್ತದ 6 ಕಾರ್ಯಕ್ರಮ ಉದ್ದೇಶಿತದ ಪಾತಿರಿಯರ ಶಾಸಕರ ವೇದವ್ಯಾಸ ಕಾಮತರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ವೇದವ್ಯಾಸ ಕಾಮತ್ ಪಾತಿರ್ದು ಅಭಿಷೇಕ್ ಅಂಬರೀಶರ್ನ ಸಿನಿಮಾಲು ಗೆಲ್ಮೆ ಪಡೆಪನಂಚ ಕುಡ್ಲದ ಜನಕಲು ಮಲ್ಪೆರಂದೆ ಡೆಪು ಬೈಕಿನಾರು ಹಿಂದೂ ಯುವ ಸೇನೆ ತಾಪನೆಗೆ ಕಾರಣ ಆಯ್ನ ಶುಭಕರ ಶೆಟ್ಟಿ ಎಕ್ಕೂರು ಬಾಬಾ ಗುಣಕರ ಶೆಟ್ಟಿ ಐಡ್ದು ಬೊಕ್ಕ ಭಾಸ್ಕರ ಚಂದ್ರ ಶೆಟ್ಟಿ ಬಾರಿ ಪುಣ್ಯದ ಮಲ್ಲ ಸಾಧನೆ ಮಲ್ದಿರಂದು ಪಂಡಿರ ತುಳುಬೊಕ್ಕ ಕನ್ನಡ ಸಿನಿಮಾ ನಾಯಕಿ ರೂಪೇಶ್ ಶೆಟ್ಟಿ ಪಾತಿರ್ದು ತಾನು ಮುಲ್ಪನೆ ಮುಟ್ಟದ ಪಾಂಡೇಶ್ವರಡಿದ್ದೊಂದು ಎಲ್ಲಿಯೊಡೆ ಹಿಂದೂ ಯುವ ಸೇನೆದ ಕಾರ್ಯಕ್ರಮ ಒಂದು ಬೈದಿನಯೇ ಕುಡ್ಲದ ಈ ಗಣೇಶೋತ್ಸವನೇ ಎಂಕ್ಲಿಗೆ ಮಲ್ಲ ಗಣೇಶೋತ್ಸವ ಅಂದು ಪಂಡ್ಯರ ಸುಳ್ಯದ ಶಾಸಕರ ಭಾಗರಥಿ ಮುರಲ್ಯ ಹಿಂದೂ ಯುವ ಸೇನೆ ಉಡಿಪದ ಮರ್ಯಾದೆ ಗುರ್ಕಾರ್ಯರು ಶೇಖರ ಶೆಟ್ಟಿ ಗುರ್ಕಾರ್ಯರು ಅಜಿತ್ ಕೊಡವೂರು ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠದ ಉತ್ತರ ಸಂಚಾಲಕರ ಜನಾರ್ದನ ಅರ್ಕುಳ ಗಣೇಶೋತ್ಸವ ಸಮಿತಿದ ಗುರ್ಕಾರ್ಯರು ಶಶಿಕಾಂತ ನಾಗ್ವೇಕರ ಪ್ರಧಾನ ಕಾರ್ಯಂತರ ರಾಮಚಂದ್ರ ಚೌಟ ಪದ್ಮನಾಭ ನಾವೂರು ಭಾಸ್ಕರ ಚಂದ್ರ ಶೆಟ್ಟಿ ಪಾಲ್ಗೊಂಡರ ಪ್ರವೀಣ್ ಕುಂಪಾಲ ಬೊಕ್ಕ ಹಿಂದೂ ಯುವ ಸೇನೆದ ಸದಸ್ಯರು ಕಾರ್ಯಕ್ರಮ ಸುಧಾರ್ತೆರ ಮಾತೆರೆಗ್ಲ ನಮಸ್ಕಾರ ಎಂಚುಲ್ಲಾರ ಮಾತ ಚೌತಿ ಪರ್ಬದ ಎಡ್ಡೆಪುಲು ಖಂಡಿತ ನಮಗೆ ದಕ್ಷಿಣ ಭಾಗ ಅಂದರೆ ನಮಗೆ ತುಂಬ ಅಭಿಮಾನ ತುಂಬ ಗೌರವ ಇದೆ. ಸ್ಪೆಷಲಿ ಚಿತ್ರರಂಗದಲ್ಲಿ ಈ ನಡುವೆ ನಿಮ್ಮ ಭಾಗದವರು ತುಂಬಾ ಸಕ್ಸಸ್ ನೋಡ್ತಾ ಇದ್ದಾರೆ. ಇಡೀ
ಇಂಡಿಯಾ ಅಲ್ಲದೆ ಪ್ರಪಂಚನೇ ಕನ್ನಡ ಸಿನಿಮಾ ತಿರುಗಿ ನೋಡ್ದಂಗೆ ಆಗ್ತಾ ಇದೆ. ಅದ್ರ ಕ್ರೆಡಿಟು ಒಂದು ಲಾರ್ಜ್ ಪಾರ್ಟ್ ಗೋಸ್ ಟು ನಮ್ಮ ಮಂಗಳೂರು ಭಾಗದ ಕಲಾವಿದರು. ಗಣಪತಿ ಆಶೀರ್ವಾದ ತಗೋತೀರಾ, ಆ ಗಣಪತಿ ನಿಮ್ಮ ಎಲ್ಲ ಕಷ್ಟಗಳು ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಒಂದು ಕ್ಷಣ ನಮ್ಮ ರೈತರಿಗೋಸ್ಕರನೂ ಅವ್ರ ಕಷ್ಟನ ಪರಿಹರಿಸ್ತಿದ್ದೇವರು ಅಂತ ನೀವು ಒಂದ್ಸತಿ ಕೇಳ್ಕೊಳ್ಳಿ ಅಂತ ನಾನು ನಿಮ್ಮ ಮುಂದೆ ಮನವಿ ಮಾಡ್ಕೊಳ್ತೀನಿ. ಗೌರವಾನ್ವಿತ ಜೂನಿಯರ್ ರೆಬೆಲ್ ಸ್ಟಾರ್ ಶ್ರೀ ಅಭಿಷೇಕ್ ಅಂಬರೀಷ್ ಅವರಿಗೆ ನಾನು ಮಂಗಳೂರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನೀವು ಕೊಟ್ಟ ಮಾತಿಗೆ ತಪ್ಪದೇ ಮಂಗಳೂರಿಗೆ ಬಂದಿದ್ದೀರಿ. 100ಕ್ಕೆ 100 ನಿಮ್ಮ ಮುಂದಿನ ಸಿನಿಮಾವನ್ನು ಮಂಗಳೂರಿನ ಜನತೆ ಹಿಂದೂ ಯುವ ಸೇನದ ಆಶ್ರಯ ನಡಪುನಂಚಿನ ಈ ಮಂಗಳೂರು ಗಣೇಶೋತ್ಸವದ ಆದೊಂಡು ಒಂದು 31 ವರ್ಷ ಆದಪ್ಪು ಅಣ್ಣ ಕರೆನ ಎತೋ ವರ್ಷ ಹಿಡ್ದು ಯಾನು ತುಂಬ ಮೂಲ ಪಾಂಡೇಶ್ವರಡೆ ಎತ್ತೀನಿ ಎಲ್ಲಿ ಒಪ್ಪುನಾಗ ಎಂಗ್ಲಿಗೆ ಮಾತ ಏಪ ಕಾಪುನು ವರ್ಷಕೊರ ಏಪ ಗಣೇಶೋತ್ಸವ ಬರ್ಪುಣು ಒಂದು ಎಂಗ್ಲೆ ದುಮ್ಮು ಮಾತ ಬೇತೆ ದಿಕ್ಕಡು ಮಾತ ಗಣೇಶೋತ್ಸವ ಉಣ್ಣು ಬರ್ಪುಣ ಕಾನ್ಸೆಪ್ಟೇ ಗೊತ್ತಿದ್ದು ಯಾಕೆ ಬಂಡ ಗಣೇಶೋತ್ಸವ ಬಂಡ ನಮ್ಮ ಮೈದಾನ ಆಪುನಂಚಿನ ಒಂದು ಅವು ಮಾತ್ರ ಗೊತ್ತು ಎಂಗ್ಲಿಗೆ ಕುಡ್ಲಡ ಆಪುನೊಂದು ಬನ್ನಾಗ. ಸೊ ಅಂಚಿನ ಒಂದು ಗಣೇಶೋತ್ಸವದ ಯಾನು ಪ್ರತಿ ಸಲ ಬರೋಂದಿದ್ದೆ ಯಾನ ಕ್ರೌಡ್ದ ನಡುಟು ಉಂತುದು ಟ್ಯಾಬ್ಲ ತೂಪುನೊಂದ್ವೆ ಎಂಕ್ಲಿಗೆ ವರ್ಷಕ್ಕೆ ಬರ ತಿಕ್ಕು ಅಂಚಿನ ದಸರಾ ಬುಂಡ ಮಾಮಲ್ಲ ಕಾರ್ಯಕ್ರಮ ಬಂಡ ನಮ್ಮ ಗಣೇಶೋತ್ಸವ ಅಂಚಿನೊಂದು ವೇದಿಕೆಡು ಏನೊಂದು ಗೆಸ್ಟ್ ಆದಲೇ ಇದ್ರೆ ನಾನು ಖಂಡಿತ ಒಂದು ಗೆಸ್ಟ್ ಅದ್ದು ಏನೊಂದು ನಿಕ್ಲೇಟ್ ಒರಿಯಾದ ಬೈದಿಂದ ಯಾಕೆ ಬಂಡ ಊರ್ದೇ ಇದ ಗೆಸ್ಟ್ ಆಡೋದೆ ನಮ್ಮನೆ ಕಾರ್ಯಕ್ರಮ ಯಾನು ಈ ಕಾರ್ಯಕ್ರಮ ಹಿಂದೂ ಯುವ ಸೇನದ ಒಂಜಿ ಮೆಂಬರ್ ಬೈದೆ ನಾನು ಪನ್ಯಾರ ಇಷ್ಟಪಡಬೆ ಯಶಸ್ವಿ ಮಾಡಿ ತೋರಿಸ್ತಾರೆ. ಇದು ಈ ವೇದಿಕೆ ಮುಖಾಂತರ ನಾನು ಮಂಗಳೂರಿನ ಜನತೆ ಪರವಾಗಿ ಹೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಯಾವತ್ತು ಈ ಗಣಪತಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿ, ಮುಂದಿನ ನಿಮ್ಮ ಎಲ್ಲ ಸಿನಿಮಾಗಳು 100ಕ್ಕೆ 100 ಯಶಸ್ವಿ ಆಗ್ತದೆ. ತಮ್ಮ ತಂದೆ ಯಾವ ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಕಂಡ್ರು ಅದೇ ರೀತಿಯ ಯಶಸ್ಸನ್ನು ನೀವು ಕೂಡ ಕಾಣ್ತೀರಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಈ ವೇದಿಕೆ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪೋಯಿ 31 ವರ್ಷದಿಂಚು ಹಿಂದೂ ಯುವ ಸೇನೆ ಬಾರಿ ಒಂಜಿ ಯಶಸ್ವಿಯಾದ ಬಾರಿ ಒಂಜಿ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಈ ಒಂಜಿ ಕೇಂದ್ರ ಮೈದಾನದ ಮಲ್ತೊಂದುಲ್ಲೇರು ಯಾನು ಸುರುಕಾದ ನೆಂಪುದಿ ಓಡ ನೆಂಚಿನ ಗೌರವಾನ್ವಿತ ಹಿಂದೂ ಯುವ ಸೇನೆನ ಪ್ರಾರಂಭ ಮಲ್ತಿನಂಚಿನ ಪ್ರಾರಂಭದ ದಿನಟ್ಟು ಐಕ್ ಮಸ್ತ್ ಶಕ್ತಿ ಜಿಂಜಾಯನಂಚಿನ ಗೌರವಾನ್ವಿತ ಶುಭಕರ್ ಶೆಟ್ರೆಗೆ ಅವೇ ರೀತಿದ ಎಕ್ಕೂರು ಬಾಬಣ್ಣೆ ಉಪ್ಪು ಅವೇ ರೀತಿದ ಗುಣಕರ್ ಶೆಟ್ರೆಗೆ ಬಕ್ಕಾವೇನೆ ಯಶಸ್ವಿಯಾದದು ಅನುಷ್ಠಾನ ಮಲ್ಪರೆ ಪೂರ್ಣ ಪ್ರಮಾಣ ದುಮ್ಮಕೊಂತಿನಂಚಿನ ಭಾಸ್ಕರ್ ಚಂದ್ರ ಶೆಟ್ರು ಮುಕುಲ್ನ ರಡ್ಡು ಮೂಜಿ ಜಂತ ಬಾರಿ ಮಲ್ಲ ಕೊಡುಗೆಡು ಇನಿ ಹಿಂದೂ ಯುವ ಸೇನೆ ಇಡೀ ನಮ್ಮ ರಡ್ಡು ಮೂಜಿ ಜಿಲ್ಲೆಡು ಯಶಸ್ವಿಯಾದ ಪೂರ ಬೇಲೆ ಭಾರಿ ಎಡ್ಡೆ ರೀತಿಡು ಕೊಡುಗೆ ಕೊರೊಂದುಂಡು. ಕುಡ್ಲದ ಹಿಂದೂ ಯುವ ಸೇನೆ ಕುಡ್ಲದ ನೆಹರು ಮೈದಾನದ ನಡಪಾಯಿನ 31ನೇ ವರ್ಷದ ಮಂಗಳೂರು ಗಣೇಶೋತ್ಸವ ಸೋಮವಾರ ಗಡ್ತದ ಶೋಭಾಯಾತ್ರದ ಒಟ್ಟಿಗೂ ಆಕೇರಿಯಾಂಡು. ಕುಡ್ಲದ ಹಿಂದೂ ಯುವ ಸೇನೆ ಕುಡ್ಲದ ನೆಹರು ಮೈದಾನದ ನಡಪಾಯಿನ 31ನೇ ವರ್ಷದ ಮಂಗಳೂರು ಗಣೇಶೋತ್ಸವ ಸೋಮವಾರ ಕೆರೆಯಾಂಡು ಮಹಾಗಣಪತಿ ದೇವರಿಗೆ ಅಕೇರಿದ ಮಹಾಪೂಜೆ ಮಲ್ತದ ಮಹಾಮಂಗಳಾರತಿ ಪತ್ತದ ಭಕ್ತರಿಗೆ ಪ್ರಸಾದ ಕೊರಿಯರ ಈ ಪೊರ್ತುಡು ಬಿಡಿ ಮರ್ತ ಪ್ರದರ್ಶನ ನಡೆತಂಡ ಚೆಂಡೆ ಕೊಂಬು ಬ್ಯಾಂಡ್ ವಾದ್ಯಲನ ಸ್ವರಧ್ವನಿಪದ ಒಟ್ಟುಗು ತರಾವರಿ ಪೌರಾಣಿಕ ಜನಪದ ಇತಿಹಾಸದ ಕಥೆಕ್ಲೆಂತೆರಿ ಪವನ ಟ್ಯಾಬ್ಲೋ ಸ್ತಬ್ಧ ಚಿತ್ರಲೆತ್ತಿನ ಟ್ರಕ್ಲೆನ ಒಟ್ಟುಗು ಶೋಭಾಯಾತ್ರೆ ನೆಹರು ಮೈದಾನದ್ದು ಪಿದಾಂಡ ಡಾಕ್ಟರ್ ಯುಪಿ ಮಲ್ಯ ಮಾರ್ಗ ಹಂಪನಕಟ್ಟೆ ಸಿಗ್ನಲ್ ಕಾರ್ನಾಡ್ ಸದಾಶಿವರಾವ್ ಮಾರ್ಗ ಕೊಡಿಯಾಲ ಬಯಲ್ ನವಭಾರತ ಸರ್ಕಲ್ ಡೊಂಗರಕೇರಿ ನ್ಯೂ ಚಿತ್ರ ಆದ ಮೆರವಣಿಗೆ ರಥಬೀದಿಗೆ ಸಾಗಂಡ ಶ್ರೀ ವೆಂಕಟರಮಣ ದೇವಸ್ಥಾನ ಆದ ಶ್ರೀ ಕುಡ್ತೇರಿ ಮಹಾಮಯಿ ದೇವಸ್ಥಾನದ ಕೆದ್ದುಟ್ಟು ಗಣಪತಿ ಮೂರ್ತಿನ ನೀರಿಗೆ ಪಾಡಿಯರ ಸುರೂರ್ದು ಅಕೀರ್ ಮುಟ್ಟಲ ಊರು ಪರ ಊರ್ಲೆನ ಭಕ್ತಿರ ತಿರ್ಗಾಟೋಗ ಬತ್ತಿನಕ್ಲು ಪಾಕ ಜನ ಶೋಭಾಯಾತ್ರೆಡು ಪಾಲ್ದಿತ್ತುಂಡ್ಯರ ಮಂಗಳೂರು ಗಣೇಶೋತ್ಸವ ಸಮಿತಿದ ಗುರ್ಕಾರ್ಯರು ಪದಾಧಿಕಾರುಲು ಬಕ ಸದಸ್ಯರು ಹಿಂದೂ ಯುವ ಸೇನೆದ ಗುರ್ಕಾರ್ಯರು ಪದಾಧಿಕಾರುಲು ಮಾತಾ ಸದಸ್ಯರು ಮಾತಾ ಘಟಕದಕ್ಲು ಶೋಭಾಯಾತ್ರೆಡು ಪಾಲ್ದಿತ್ತುಂಡ್ಯರ. ಸೆಪ್ಟೆಂಬರ್ 27 ಮುಪ್ಪಮುಟ್ಟ ಕುಡ್ಲದ ಮಂಗಳ ಕ್ರೀಡಾಂಗಣಡು ಕರ್ನಾಟಕ ರಾಜ್ಯ ಮಟ್ಟದ ಅಥ್ಲೆಟಿಕ್ ಗೊಬ್ಬುದ ಕೂಟ ಅಟ್ಟಣೆ ಮಲ್ದನಂದ್ ಭರತ್ ಕುಮಾರ್ ಉಳ್ಳಾಲ ಸುದ್ದಿಕುಟುಡು ತೆರಿಪಾದಿರು. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಕಾರ್ಯಗುರ್ಕಾರ್ಯರ ಭರತ್ ಕುಮಾರ್ ಉಳ್ಳಾಲ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟಡು ಪಾತಿರ್ದ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಬೊಂಬಾಯಿದ ದಕ್ಷಿಣ ಕನ್ನಡ ಬಕ ಉಡುಪಿ ಜಿಲ್ಲಾ ಶಾಖೆ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಬಕ ಕರ್ನಾಟಕ ರಾಜ್ಯ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ದ ಒಟ್ಟು ಸಿರಿಗೇಡು ಲೋಕನಾಥ ಬೋಳಾರ ನೆಂಪುಗಾದ ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ ಗೊಬ್ಬುದ ಕೂಟ ಸೆಪ್ಟೆಂಬರ್ 27 ಮುಪ್ಪಮುಟ
ಕುಡ್ಲದ ಮಂಗಳ ಗೊಬ್ಬದ ಕಲಾಟ ನಡಪರೆ ಉಂಡೊಂದು ಪಂಡಿರ. ದಕ್ಷಿಣ ಕನ್ನಡ ಜಿಲ್ಲೆಡ 31 ವರ್ಷಲೆಡ್ದು ಬೊಕ್ಕ ಇಂಚಿನ ಗೊಬ್ಬದ ಕೂಟ ನಡಪುಂಡು. ಲೋಕನಾಥ ಬೋಳರ ಮೀನುಗಾರರ ನಾಯಕರ ಅಂತಾರಾಷ್ಟ್ರೀಯ ಗೊಬ್ಬುದಾರಾದಿತ್ತದ ಡಿಸ್ಕಸ್ ಬೊಕ್ಕ ಶಾರ್ಟ್ ಪುಟ್ ಪಂತುಡು ಬಂಗಾರದ ಪದಕದೆತ್ತಿನ ತೆನಕಾಯಿ ಭಾರತ ಕ್ಲೀಡ್ ಕಡಿಡ್ದಾರು. ಪವರ್ ಲಿಫ್ಟಿಂಗ್ ಅಂತಾರಾಷ್ಟ್ರೀಯ ಮಟ್ಟಡು ಪಾಕ ಪದಕಲೆನ ಗೆಂದಿನಾರು. 6 ವರ್ಷ ಆಂಡು ಅರನ ನೆಂಪುಗಾದಿ ಗೊಬ್ಬುದ ಕೂಟದಿ ಒಂದ 30 ಜಿಲ್ಲೆಲೆನ 1,6 ಜನ ಗೊಬ್ಬುದಕ್ಲು ಅಧಿಕಾರುಲು ಪಾಲ್ದೆತ್ತನವೆರಂದು 6 ತೆರಿಪಾಯರು. 27 ಬುಧವಾರ ಉರ್ವ ಮಾರಿಯಮ್ಮ ದೇವಸ್ಥಾನದ್ದು ಮಧ್ಯಾಹ್ನ 2 ಗೊಬ್ಬುದಕ್ಲ ಮೆರವಣಿಗೆ ಮೂಜರೇಕ ಮಂಗಳ ಕ್ರೀಡಾಂಗಣಡು ರಾಜ್ಯ ಮಟ್ಟದ ಅಥ್ಲೆಟಿಕ್ ಗೊಬ್ಬುದ ಕೂಟ ಉದಿಪನಾಪನೊಂದು ಭರತ್ ಕುಮಾರ್ ಉಳ್ಳಾಲ ಪಂಡ್ಯರು. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಗುರುಕಾರ್ಯ ರೋಮೇಶ್ ಕರ್ಕೆರ, ಬಾಬು ಸಾಲಿಯನ್, ವಿಜಯ ಸುವರ್ಣ, ಕೃಷ್ಣಾನಂದ ಸುದ್ದಿ ಕೊಟ್ಟಿದ್ದರು. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಶಾರ್ಟ್ ಪುಟ್ ಮತ್ತು ಡಿಸ್ಕಸ್ ನಲ್ಲಿ ರಾಷ್ಟ್ರ ಮಟ್ಟದ ಪದಕವನ್ನು ಯಾರಾದರೂ ಗಳಿಸಿದ್ರೆ ಅದು ಲೋಕನಾಥ್ ಬೋಳರ್ ಅವರ ಹೆಸರಿಗೆ ಆ ಕೀರ್ತಿ ಸಲ್ಲುತ್ತದೆ. ಇವರು ಅಕ್ಟೋಬರ್ 3ಕ್ಕೆ ಅವರು ನಮ್ಮನ್ನು ಆಗಲಿ 3 ವರ್ಷ ಆಗ್ತದೆ. ಆ ಮನುಷ್ಯನ ಆ ಒಂದು ಹೆಸರನ್ನ ಮತ್ತೊಮ್ಮೆ ಬೆಳಗಬೇಕು. ಅವರು ಪ್ರಾರಂಭದಲ್ಲಿ ಇದೇ ರೀತಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕವನ್ನು ಪಡೆದಿದ್ದರು. ವಿಶೇಷವಾಗಿ ಹೇಳುವುದಂದ್ರೆ ಈ ಕ್ರೀಡಾಕೂಟ ಮಂಗಳೂರಲ್ಲಿ ಆಗದೆ 39 ವರ್ಷ ಆಯಿತು. 39 ವರ್ಷಗಳ ನಂತರ ಈ ಕ್ರೀಡಾಕೂಟವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಅದ್ದೂರಿಯ ಮೆರವಣಿಗೆ ಉರುವ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಆಗ್ತದೆ. ಈ ಕ್ರೀಡಾಕೂಟದ ಮೆರವಣಿಗೆಯ ಉದ್ಘಾಟನೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಹಾಗೂ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಲಿದ್ದಾರೆ. ಅವರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ ಭಂಡಾರಿ ಹಾಗೂ ನಮ್ಮ ಯಾತ್ರಿಕ ಸೊಸೈಟಿ ಅಧ್ಯಕ್ಷರಾದಂಥ ಉಮೇಶ್ ಟಿ ಕರ್ಕೆರು ಕೂಡ ಇದ್ದಾರೆ. ಈ ಬಗ್ಗೆ ಆಹ್ವಾನ ಪತ್ರದಲ್ಲಿ ವಿವರವನ್ನು ತಿಳಿಸಿದ್ದೇವೆ. ಅದೇ ರೀತಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕ್ರೀಡಾ ಉದ್ಘಾಟನೆಯನ್ನ ಬಿ ನಾಗೇಂದ್ರ ಕ್ರೀಡಾ ಸಚಿವರು ಮಾಡಲಿದ್ದಾರೆ. ಅದರೊಂದಿಗೆ ವಿಧಾನಸಭಾಧ್ಯಕ್ಷರಾದಂಥ ನಮ್ಮವರೇ UT ಖಾದರ್ ಅವರು ಭಾಗವಹಿಸಲಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಮಾಂಕಾಲ ವೈದ್ಯರವರು ಬಂದರು ಮತ್ತು ಮೀನುಗಾರಿಕಾ ಸಚಿವರು, ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಸದಸ್ಯರು, ಅದೇ ರೀತಿ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ 4 ದಿವಸಗಳ ಕಾರ್ಯಕ್ರಮಗಳ ನಂತರ 30 ತಾರೀಕಿಗೆ ನಮ್ಮ ಸಮಾರಂಭ ಇದೆ. ಆ ಸಮಾರಂಭದಲ್ಲಿ ನಮ್ಮ ಎಲ್ಲ ಕರಾವಳಿ ಎಲ್ಲ ಶಾಸಕರು, ವೇದವಾಸ್ ಕಾಮತ್ರವರು, ಭರತ್ ಶೆಟ್ಟಿ ಅವರು, ಯಶ್ಪಾಲ್ ಸೋರ್ರವರು, ಉಮನಾಥ್ ಕೋಟನ್ರವರು ಅಲ್ಲದೆ ಜಿಲ್ಲಾಧಿಕಾರಿ ಅವರು ಇದರ ವಿವರ ತಮ್ಮಲ್ಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಪ್ರಚಾರವನ್ನು ನೀಡಿ ನಮಗೆ ಸಹಕಾರ ನೀಡಬೇಕಂತ ಕೇಳಿ. ಆರ್ಯ ಈಡಿಗ ಸಂಘದ ಕಾಯಂ ಗುರ್ಕಾರ್ಯರ ತಿಮ್ಮೇಗೌಡ ಬೊಕ್ಕ ಮಂತ್ರಿ ಮಧು ಬಂಗಾರಪ್ಪ ಪ್ರಣವಾನಂದ ಸ್ವಾಮೀಜಿರನ್ನ ದೂರ್ನೇಕ್ ವಿರೋಧ ಮಲ್ಪುವಂದು ದೀವರ ಈಡಿಗ ರಾಷ್ಟ್ರೀಯ ಮಹಾಮಂಡಲದ ರಾಜ್ಯ ಒತ್ತುಗುರ್ಕಾರ್ಯರ ಜಿತೇಂದ್ರ ಜಿ ಸುವರ್ಣ ಪಂತೆರ ದೀವರ ಈಡಿಗ ರಾಷ್ಟ್ರೀಯ ಮಹಾಮಂಡಲದ ರಾಜ್ಯ ಒತ್ತುಗುರ್ಕಾರ್ಯರ ಜಿತೇಂದ್ರ ಜಿ ಸುವರ್ಣ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟೋಡು ಪಾತಿರ್ದ ಆರ್ಯ ಈಡಿಗ ಸಂಘದ ಕಾಯಂ ಗುರ್ಕಾರ್ಯರ ತಿಮ್ಮೇಗೌಡ ಬೊಕ್ಕ ಕೂಟದಕ್ಲು ಎಂಕ್ಲಿನ ಸಮುದಾಯದ ಮುಖ್ಯ ಸ್ವಾಮೀಜಿ ಶ್ರೀ ಪ್ರಣವಾನಂದ ಸ್ವಾಮೀಜಿಗೆ ಎದುರಾದ ದೂರ್ನೆ ವಿರೋಧ ಮಲ್ಪುವಂದು ಪಂಡ್ಯರ ಬರೋ ಮಂತ್ರಿ ಮಧು ಬಂಗಾರಪ್ಪ ಬೊಕ್ಕ ಸ್ವಾಮೀಜಿ ನಡುಟು ಎಲ್ಲಿಯ ಮಟ್ಟದ ತಪ್ಪು ಅಭಿಪ್ರಾಯಲೆಡ್ದು ಕೆಪ್ಪುಗುಪ್ಪದ ಪಾತ್ರ ಬೈದನ ಅಂಚಾದ ಮಾತಾ ಪಿರವರಿದಿನ ವರ್ಗಲೆನ ಎಡ್ಡೆಪದ ದಿಟ್ಟೆಡೆ ಎಂಕುಲು ಉತ್ತರ ಕುರುಂದುಲ್ಲ ಅಂದಾರು ಪಂಡ್ಯರ ತಿಮ್ಮೇಗೌಡ ರಾವಡ್ ಮಧು ಬಂಗಾರಪ್ಪ ರಾವಡ್ ಸ್ವಾಮೀಜಿಂದೂರ್ನ ಸಮಾಜದ ಸ್ವಾಮೀಜಿ ಅತ್ತೊಂದು ಪನ್ಪುನ ಸರಿಯತ್ತು ಆರು ಸಮಾಜದ ಅಭಿವೃದ್ಧಿಗೆ ದಾಲ ಕಾರ್ಯಕ್ರಮ ಮಲ್ತದಿಜ್ಜರಂದು ಕುಡ್ಲಡು ಮಧು ಬಂಗಾರಪ್ಪ ಪಣ್ಣಿನ ಪಾತ್ರಲ್ಲ ಸರಿ ಇಜ್ಜಿ ನಮ್ಮ ನಾಯಕರು ಸಮಾಜದ ಪರವಾದ ಕೆಲಸ ಮಲ್ತಜೆಂಡ ಕೆಲಸ ಮಲ್ಪನಕ್ಲು ಬೇತೆಯರಂದು ಜಿತೇಂದ್ರ ಜಿ ಸುವರ್ಣ ಪ್ರಶ್ನೆ ಪಾಡಿಯರ ಸುರೇಶ್ ಚಂದ್ರ ಪ್ರೇಮನಾಥ ಪದ್ಮನಾಭ ಮರುಳಿ ನವೀನ್ ಸುಕೇಶ್ ಸುದ್ದಿ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರದೇಶ ಈಡಿಗ ಸಂಘದ ಅಧ್ಯಕ್ಷ ತಿಮ್ಮೇಗೌಡ ಅವರು ಶ್ರೀ ಪ್ರಣವಾನಂದ ಸ್ವಾಮೀಜಿಯವರ ವಿರುದ್ಧ ಕೆಲವೊಂದು ಗೊಂದಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪನವರು ನಿನ್ನೆ ಮಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾಮೀಜಿಯವರ ಬಗ್ಗೆ ಅವರ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲಿ ಮಾತನ್ನು ಆಡಿದ್ದಾರೆ. ಹಾಗೂ ತಿಮ್ಮೇಗೌಡ ಅವರು ಕರ್ನಾಟಕ ಪ್ರದೇಶ ಈಡಿಗ ಸಂಘದ ಸ್ವಾಮೀಜಿಯವರು ಅಲ್ಲ ಅಂತ ಅವರು ಕೂಡ ಹೇಳಿಕೆಯನ್ನು ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಏನಾಗುತ್ತೆ ಅಂತ ಹೇಳಿದರೆ,
ಒಂದು ಸಂಘಟನೆ ದೃಷ್ಟಿಯಿಂದ ನಮ್ಮ ಸಮಾಜಕ್ಕೆ ಬಹಳಷ್ಟು ಹಿನ್ನಡೆಯನ್ನು ನಾವು ಕಾಣಬೇಕಾಗ್ತದೆ. ಇಂಥ ಒಂದು ಕರ್ನಾಟಕ ಪ್ರದೇಶ ಈಡಿಗ ಸಂಘ ಒಬ್ಬರು ನೆಟ್ಟಕಲ್ಲಪ್ಪ ಗುರುಸ್ವಾಮಿ ಅವರು ಪ್ರಜಾವಾಣಿಯ ಸಂಸ್ಥಾಪಕರು. ಅವರು ಹುಟ್ಟಿ ಹಾಕಿದಂಥ ಈ ಒಂದು ಸಂಸ್ಥೆ ರಾಜ್ಯಾದ್ಯಂತ ಸಮುದಾಯವನ್ನು ಒಳ್ಳೆಯ ರೀತಿಯಲ್ಲಿ ಸಂಘಟಿಸಿದ್ದಾರೆ. ನಂತರ JP ನಾರಾಯಣ ಸ್ವಾಮಿ ಅವರು ಈ ಒಂದು ಸಂಘಟನೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಅವರು ತೀರಿ ಹೋಗಿದ್ದಾರೆ. ಬಹುಶಃ ಅವ್ರದ್ದು ಕೊಡುಗೆ ನಮ್ಮ ಜಿಲ್ಲೆಗೆ ಬಹಳಷ್ಟಿದೆ. JP ನಾರಾಯಣ ಸ್ವಾಮಿ ಅವರು ನಮ್ಮ ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಶಾಲಾ ಕಾಲೇಜು ಇರ್ಬೋದು, ಅಥವಾ ನಮ್ಮ ಸಮಾಜದ ಸಮಾವೇಶ ಸಮಾರಂಭ ಕಾರ್ಯಕ್ರಮಗಳಿಗೆ ಕೂಡ ಜನಾರ್ದನ ಪೂಜಾರಿಗೆ ಬೆನ್ನೆಲುಬಾಗಿ ನಿಂತ ಒಬ್ಬ ವ್ಯಕ್ತಿ. ಅಂಥ ಸಂಸ್ಥೆಯಲ್ಲಿ ಒಬ್ಬ ಸ್ವಾಮೀಜಿಯನ್ನು ನಮಗೆ ಅವಶ್ಯಕತೆ ಇಲ್ಲ, ಅವರು ನಮ್ಮ ಸಮಾಜದ ಸ್ವಾಮೀಜಿ ಅಲ್ಲ ಅಂತ ಹೇಳೋದು ಬಹಳ ಒಂದು ಖೇದಕರ ವಿಚಾರ. ಈ ನಿಟ್ಟಿನಲ್ಲಿ ಇವರು ಯಾರೂ ಕೂಡ ಬಿಲ್ಲವ, ಈಡಿಗ, ನಾಮಧಾರಿ, ದೀವರ ಯಾವುದೂ ಕಾರ್ಯಕ್ರಮ ಸಮಾಜದ ಉಳಿವಿಗಾಗಿ ಇಲ್ಲಿವರೆಗೂ ಮಾಡಿದವರಲ್ಲ. ಹಾಗಾಗಿ ಅವರು ಹೇಳುವಂಥ ಮಾತುಗಳು ಇದರಲ್ಲಿ ಯಾವುದು ತಿರುಳಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಮಧು ಬಂಗಾರಪ್ಪ ಅವರು ಕೂಡ ಸ್ವಾಮೀಜಿಯವರ ಬಗ್ಗೆ ಅವರ ಅವಶ್ಯಕತೆಯೇ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ದಾಟಿಯಲ್ಲಿ ನಿನ್ನೆ ಕೂಡ ಅವರು ಮಾತನಾಡಿದ್ದಾರೆ. ಬೆಂಗಳೂರದ ಗೋವರ್ಧನಗಿರಿ ಕ್ಷೇತ್ರಡು ಎಲ್ಪತ್ತೆನ್ಮ ದಿನದ ಒಡಿಪು ಪುತ್ತಿಗೆ ಮಠದ ಅಧಿಪತಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ 5ನೇ ಚಾತುರ್ಮಾಸ ಗಡ್ದೆಡ್ ಮುಗಿತಲಾಂಡ್ ಈ ಪೊರ್ತುಡು ನಮ್ಮ ಕುಡ್ಲ ಚಾನೆಲ್ದ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೇರ ವಿಶೇಷ ಪೂಜೆ ಸಂದಾಯ್ತ ಮಲ್ತೇರು. ಬೆಂಗಳೂರದ ಗೋವರ್ಧನಗಿರಿ ಕ್ಷೇತ್ರಡು ಎಲ್ಪತ್ತೆನ್ಮ ದಿನದ ಒಡಿಪು ಪುತ್ತಿಗೆ ಮಠದ ಅಧಿಪತಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ 5ನೇ ಚಾತುರ್ಮಾಸ ಗಡ್ದೆಡ್ ಮುಗಿತಲಾಂಡ್ ಕೋಟಿ ಗೀತಾ ಲೇಖನ ಯಜ್ಞದ ಲೆಕ್ಕೊಡು ವಿಶೇಷ ಕಾರ್ಯಕ್ರಮಲು ಬೆಂಗಳೂರದ ಬೇತೆ ಬೇತೆ ಕಡೆಟ್ ಗೆಲ್ಮೆಡ್ ನಡತೊಂದಿತ್ತದ ಸ್ವಾಮೀಜಿ ರೀತದ ಚಾತುರ್ಮಾಸ ಮುಗಿತಲ ಸನ್ಯಾಸದೆ ತೊಂದು 5ನೇ ವರ್ಷದ ಬಂಗಾರ ಪರ್ಬ ಸಂಭ್ರಮಡ್ ನಡತಂಡ. ವೇದ ಮಂತ್ರ ಘೋಷದ ಒಟ್ಟುಗು ಕಾರ್ಯಕ್ರಮ ಉದಿಪನಾಂಡ್ ಪುತ್ತಿಗೆ ಮಠ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಸುವರ್ಣ ಚಾತುರ್ಮಾಸ್ಯವನ್ನು ಎಲ್ಲ ಭಕ್ತರು ಸೇರಿ ಸುವರ್ಣಮಯವನ್ನಾಗಿ ನೀವು ಮಾಡಿದ್ದೀರಿ. 2 ರೀತಿಯ ಸುವರ್ಣವನ್ನು ಸಮರ್ಪಣೆ ಮಾಡಿದ್ದೀರಿ. ಸುವರ್ಣನೆಯನ್ನು ಸಮರ್ಪಣೆ ಮಾಡಿದ್ದೀರಿ, ಸುವರ್ಣವನ್ನು ಸಮರ್ಪಣೆ ಮಾಡಿದ್ದೀರಿ. ಇದೆಲ್ಲವನ್ನು ಕೂಡ ನಾವು ಸುವರ್ಣ ರೂಪಿಯಾದಂತಹ ಶ್ರೀಕೃಷ್ಣನಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನೀವು ಕೊಟ್ಟ ಸುವರ್ಣ ಅಭಿಷೇಕ ಏನಿದೆ ಇದನ್ನು ನಾವು ಸಂಕಲ್ಪ ಮಾಡಿದ ಶ್ರೀಕೃಷ್ಣನ ಸುವರ್ಣ ರಥಕ್ಕೆ ಚಾತುರ್ಮಾಸ್ಯ ಸಮಿತಿಯ ಮೊದಲ ಕಾಣಿಕೆ ಎಂಬುದಾಗಿ ಪಾರ್ಥಸಾರಥಿ ಸುವರ್ಣ ರಥಕ್ಕೆ ಈ ಸುವರ್ಣ ಅಭಿಷೇಕದ ಎಲ್ಲ ನಾಣ್ಯಗಳನ್ನು ಕೂಡ ನಾವು ಸಮರ್ಪಣೆ ಮಾಡುವ ಮೂಲಕ ನಿಮ್ಮ ಎಲ್ಲ ಸುವರ್ಣನೆಯನ್ನು ಕೂಡ ಕೃಷ್ಣನಿಗೆ ನಾವು ಅರ್ಪಣೆ ಮಾಡ್ತಾ ಭಗವಂತ ಸ್ಥಾಪನೆ ಮಾಡಿದಂತಹ ಒಂದು ಆ ಧರ್ಮ ಸಂದೇಶವನ್ನು ಎಲ್ಲ ಕಡೆ ಬಡಿಸುವ ಕೆಲಸವನ್ನು ಮಾತ್ರ ನಾವು ಮಾಡ್ತೇವೆ ಹೊರತು ಅದಕ್ಕಿಂತ ದೊಡ್ಡದಾದಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಸರ್ಕಾರದ ಪರವಾದ ಎಡ್ಡೆಪು ಬಯಕೆದ ಅಂತಾರಾಷ್ಟ್ರೀಯ ಮಟ್ಟೊಡ್ಲ ಪುದರ್ಪಡೆಯನ ಸ್ವಾಮೀಜಿ ಧರ್ಮದ ಸೇವೆನ ಮಲ್ಲ ಮಟ್ಟೊಡು ಮಲ್ದಿರಂದು ಪಂಡ್ಯರ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ಬಹಳಷ್ಟು ದೊಡ್ಡ ದೊಡ್ಡ ಸಭೆಗಳಲ್ಲಿ ಭಾಗಿಯಾಗಿ ಇವತ್ತು ನಮ್ಮ ದೇಶದ ಧರ್ಮದ ಒಂದು ಪ್ರತಿಪಾದನೆಯನ್ನು ಮಾಡೋ ಜೊತೆಯಲ್ಲಿ ವಿಶ್ವದಲ್ಲಿ ಶಾಂತಿ ಮತ್ತು ವಿಶ್ವದಲ್ಲಿ ಸದ್ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಪುತ್ತಿಗೆ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಸ್ವಾಮೀಜಿಗಳಲ್ಲಿ ವಿಶೇಷ ಸ್ವಾಮೀಜಿಯವರು ಅಂತಂದರೆ ನಮ್ಮ ಪುತ್ತಿಗೆ ಸ್ವಾಮೀಜಿಯವರು ಅಂತ ಹೇಳಬೇಕು.
ಯಾರೂ ಸಾಮಾನ್ಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಪ್ರವಾಸ ಮಾಡುವಂಥದ್ದು, ಓಡಾಡುವಂಥದ್ದು ಅಷ್ಟು ಸುಲಭವಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಭಾಳ ಅವರ ಇತಿಮಿತಿಗಳಲ್ಲೇ ಇರ್ತಾರೆ. ಆದರೆ ನಮ್ಮ ಪುತ್ತಿಗೆ ಸ್ವಾಮೀಜಿಯವರು ಜನರ ಹತ್ರ ಹೋಗುವಂಥ ಕೆಲಸ ಮಾಡಿದ್ದಾರೆ, ಜನರನ್ನು ಆಕರ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರ ಕಾರ್ಯಕ್ರಮ ಕೋಟಿ ಗೀತಾ ಲೇಖನ ಯಜ್ಞ ಇದು ಹೆಚ್ಚು ಜನರನ್ನು ಆಕರ್ಷಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರೋತ್ಸಾಹ ಮಾಡುವಂಥದ್ದು. ಪುದರ್ಪು ಈ ಸಿನಿಮಾ ನಿರ್ದೇಶಕರ ರಾಜೇಂದ್ರ ಸಿಂಗ್ ಬಾಬು ಪಾತಿರ್ದ ಎನ್ನ ಅಪ್ಪೆ ಉಡಿಪುದಾರ ಕೃಷ್ಣಮಠ ಬಾರಿ ಕೈತಲ ಕೃಷ್ಣನ ಪರವಾದ ಒಂಜಿ ಸಿನಿಮಾ ಮಲ್ಪಡು ಪನ್ಪನ ಆಸೆನ ಸ್ವಾಮೀಜಿ ಎರಡ ಭಿನ್ನೈತೊಂಡೆರ. ಭಕ್ತರೆಡ್ದು ಪೂಜೆ ತೆತ್ತೊಂದು ಸ್ವಾಮೀಜಿ ಆಶೀರ್ವಾದ ಮಲ್ತದ ಶ್ರೀಕೃಷ್ಣನ ಪೂಜೆದ ಸೇವೆದ ಭಾಗ್ಯ ತಿಕ್ಕಿನವು ಪುಣ್ಯದ ಫಲ ಭಕ್ತರ ತನಕ ಅರ್ಪಣೆ ಮಲ್ತಿನ ಮಾತ ಶ್ರೀಕೃಷ್ಣಗ ಅರ್ಪಣೆ ಮಲ್ತಿದೆ. ನಿಕುಲುಕುರ್ನ ಸುವರ್ಣ ಅಭಿಷೇಕನು ಸಂಕಲ್ಪ ಮಲ್ತಿನ ಬಂಗಾರದ ರಥಕ್ಕೂ ಅರ್ಪಣೆ ಮಲ್ಪೆ ಅಂತ ಪಂಡ್ಯರ. ಶ್ರೀಕೃಷ್ಣ ಗೀತೆಯ ಕೊನೆಯಲ್ಲಿ ಯಾರು ನನ್ನ ಗೀತೆಯನ್ನು ಓದ್ತಾರೋ ಅವರಕ್ಕಿಂತ ಆಪ್ತರಾದ ಭಕ್ತರು ಈ ಭೂಲೋಕದಲ್ಲೇ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಕೃಷ್ಣನ ವಿಶೇಷ ಅನುಗ್ರಹ, ಪರಿಪೂರ್ಣ ಅನುಗ್ರಹ ಆಗಬೇಕಾದ್ರೆ ನಾವು ಭಗವದ್ಗೀತೆಯನ್ನು ಜೀವನದಲ್ಲಿ ಒಮ್ಮೆ ಆದರೂ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಆ ಕೃಷ್ಣನ ವಿಶೇಷ ಅನುಗ್ರಹ ಆಗ್ತದೆ. ಬರುವ 24ನೇ ಇಸವಿ ಜನವರಿ 18ರಂದು ಉಡುಪಿಯಲ್ಲಿ ನಮ್ಮ 4ನೇ ಪರ್ಯಾಯ ಪ್ರಾರಂಭವಾಗಲಿಕ್ಕಿದೆ. 2 ವರ್ಷಗಳ ಕಾಲ ಶ್ರೀಕೃಷ್ಣನ ಸೇವೆಯನ್ನು ಮಾಡುವ ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದ್ದು, ಇಂತಹ ಒಂದು ಸೌಭಾಗ್ಯವನ್ನು ಎಲ್ಲ ಆಸ್ತಿಕ ಭಕ್ತರಿಗೂ ಕೂಡ ಹಂಚಬೇಕು ಎಂಬ ಉದ್ದೇಶದಿಂದ ನಮ್ಮ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ವಿಶ್ವಾದ್ಯಂತ 1 ಕೋಟಿ ಜನ ಭಗವದ್ಗೀತೆಯನ್ನು ಬರೆದು ನಮ್ಮ ಪರ್ಯಾಯ ಕಾಲದ 2 ವರ್ಷಗಳ ಅವಧಿಯಲ್ಲಿ ಆ 1 ಕೋಟಿ ಪುಸ್ತಕಗಳನ್ನು ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಮೂಲಕ ಈ ಒಂದು ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಕನಸು ಕಂಡಿದ್ದೇವೆ. ಸ್ವಾಮೀಜಿಯರ ಮಾತ್ರೆಗಳ ಫಲ ಮಂತ್ರಾಕ್ಷತೆ ಕುರಿಯರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಡಾಕ್ಟರ್ ಎಸ್ ಅಹಲ್ಯ ಗುರ್ಕಾರ್ಮೆ ವಹಿಸ್ತಿದ್ದರ. ಕ್ಷೇತ್ರದ ಭಕ್ತರು ಮಂಜುನಾಥ ಹೆಗ್ಡೆ, ಅಯಗ್ರೀವ ಆಚಾರ್ಯ ಸಮಿತಿದ UB ವೆಂಕಟೇಶ ಈ ಪುರ್ತುಡಿತ್ತರ. ನಮ್ಮ ಕುಡ್ಲ TV ಚಾನಲ್ದ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆರ, ಬೆಂಗಳೂರದ ಶ್ರೀ ಗೋವರ್ಧನಗಿರಿ ಕ್ಷೇತ್ರಕ್ಕೆ ಹೋದ ಪೂಜೆ ಸಂದಾದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹಿಡಿದು ಪ್ರಸಾದದಿತ್ತೊಂಡ್ಯರ. ನಮ್ಮ ಕುಡ್ಲ ಚಾನೆಲ್ದ COO ಕದ್ರಾ ನವನೀತ ಶೆಟ್ಟಿ ಒಟ್ಟುಗಿತ್ತರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.